ಶ್ರೀಮದ್ಗುರು ಗಣಪತಿಯಂ ಭಾವಿಸುವೆ ಮಮ್ಮನದೋ ಆಗ ಶ್ರೀಮದ್ಗುರು ಗಣಪತಿಯಂ ಭಾವಿಸುವೆ ಮಮ್ಮನದೋ ಭಾರತೀಯಂ ಪ್ರೇಮದಿಮತಿಯ ಬೇಡುವೆ ಪ್ರೇಮದಿಮತಿಯ ಬೇಡುವೆ ಕೊಡುಯ ಮಗನು ದಿನ ದೃಢತರ ಸಂಪದಮೋ ಗಜಮುಖಾದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಒಳ್ಳಿತಾದವಗೆ ತೆಂಗಿನ ಕಾಯಿನೆನ ಗಡಲೆ ಒಳ್ಳಿತಾದವಗೆ ತೆಂಗಿನ ಕಾಯಿನೆನ ಗಡಲೆ ಒಳ್ಳಿತಾದವಗೆ ತೆಂಗಿನ ಕಾಯಿನೆನ ಗಡಲೆ ಎಳ್ಳುಂಡೋಳಿಗೆ ಕಬ್ಬು ಮೆಲುವಾತಗೆ ಬೆಳ್ಳಿಯ ಉರಿ ಗೆಜ್ಜೆಗಳ ಕಟ್ಟಿ ಕುಣಿವಂತ ತುಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಚೆಲ್ವಾ ತ್ರಿಜಗ ವಂದಿತ ಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಚೆಲ್ವಾ ತ್ರಿಜಗ ವಂದಿತ ಗಾರತಿ ಎತ್ತಿರೆ ತದಿತೋ ಜಣಂ ತದಿತೋಂ ತದಿತೋಂ ತದಿತೈ ಸೀತಾ ಪ್ರತ್ಯಾಗದ್ದು ಹರಿಣಾಲೋಚನೆ ಹೊರಡು ಬೇಗನೆ ಭಾರತಿ ಗಮ್ಮ ಶ್ರೀ ರಾಮಚಂದ್ರನ ಆಜ್ಞೆಯಾಗಿದೆ ಹರಿಣಾಲೋಚನೆ ಹೊರಡು ಬೇಗನೆ ಭಾರತಿ ಗಮ್ಮ ಶ್ರೀರಾಮಚಂದ್ರನ ಆಜ್ಞೆಯಾಗಿದೆ ವನಕ್ಕೆ ಬಾಬಾ ಪ್ರೀತಿಯಿಂದಲೇ ವನಕ್ಕೆ ಬಾಬಾ ನಿನ್ನ ಮನದ ಬಯಕೆ ಸಲ್ಲಿಸುವೆ ಹರಿಣಾಲೋಚನೆ ಹೊರಡು ಬೇಗನೆ ಭಾರತಿ ಗಮ್ಮ ಶ್ರೀ ರಾಮಚಂದ್ರನ ಆಜ್ಞೆಯಾಗಿದೆ ಅದು ನಾಟಿ ರಾಘವೆ ಈ ವರ್ಣಪಾಲ ಗೀತಪಾಲ ನಾಗೇಂದ್ರ ಅವರ ಜಾಲ ನಟ ಸತ್ಯಶೀಲ ಗುಣಪಾಲ ಗಣರಾಜ ಅಂತ ಬರ್ತಾರೆ ರಾಗ ಹೇಳ್ಕೊಂಡು ಅದನ್ನೇ ಯಕ್ಷಗಾನ ಕಾಡೋದಾದ್ರೆ ಶ್ರೀ ಗೌರಿ ವರಬಾಲ ಅಲ್ಲಿ ಒಂದು ಗತಿ ಮುಕ್ತಾಯಗಳು ಬರ್ತಾನೆ ಶ್ರೀ ಗೌರಿ ವರಬಾಲ ಸಿಂಧೂರಾಂಕಿತ ಪಾಲ ನಾಗೇಂದ್ರ ವರಜಾಲ ನಟ ಸತ್ಯಶೀಲ ರೇವತಿ ಅಷ್ಟಾಳ ಅದು. ಇದು ಶುದ್ಧ ಯಕ್ಷಗಾನ ಶೈಲಿ. ಇದು ಶುದ್ಧ ಯಕ್ಷಗಾನ. ಈಗ ನೀವು ಸಂಗೀತದಲ್ಲಿ ಇದನ್ನು ಇನ್ನೊಮ್ಮೆ ಹೇಳಿ. ಬೇರೆದ್ನ ಅಲ್ಲ, ಇದೇ ಪದ್ಯವೂ ಆದಿತು. ಇದೇ ಪದ್ಯವೂ ಆದಿತು. ನಿಖಿಲ ನೇತನ ಸೂತಾನೆ ಅಲ್ಲಿ ಒಂದು ಗತಿ ಮುಕ್ತಾಯ. ನಿಖಿಲ ನೇತ್ರನ ಸೂತಾನೆ ನಿಗಮಾಗಮ ವಂದಿತಾನೆ ಘಟಿಕಾಸ ನಿಭಕರ್ಣ ಕುಂಡಾಲಾಧರನೇ
ಅದನ್ನ ದಕ್ಷಿಣಾರ್ಗೆ ನಿಟಿಲ ನೇತ್ರನ ಸೂತನೆ ನಿಗಮಾಗಮ ವಂದಿತನೆ ನಿಗಮಾಗಮ ವಂದಿತನೆ ಘಟಿಕಾ ಸನ್ನಿಭ ಕರ್ಣ ಕುಂಡಲಾಧರನೆ ಗಣರಾಜ 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 ಕೊಡುವರವ ನಾಂಬೇಡುವೆ ತದಿತೋ ಜಣಂ ತದಿತೋಂ ತದಿತೋಂ ತದಿತೈ. ಎರಡೂ ದಾಟಿ ನಾವು ಯಕ್ಷಗಾನದ ಈಗುನ ಹಾಡಬೇಕಾದ್ರೆ ಆ ಯಕ್ಷಗಾನದ ಗಣ ಸ್ತೋತ್ಪತಿ ಸ್ತೋತ್ರನೇ ಮಾಡೋದು ಯಕ್ಷಗಾನ ರೂಪದಲ್ಲೇ. ದಕ್ಷಿಣಾದಿ ಮಾಡಬೇಕಾದ್ರೆ ದಕ್ಷಿಣಾದಿ ರೂಪದಲ್ಲೇ ಮಾಡೋದು. ಒಂದು ಶಿಸ್ತು ಕ್ರಮ ಇದೆ.